ಇಸ್ರೇಲ್ನಲ್ಲಿ. ಹಲೋ ನಮಸ್ಕಾರ ಎಲ್ರಿಗೂ, ಮತ್ತೊಮ್ಮೆ ವಿಡಿಯೋಕ್ಕೆ ಸ್ವಾಗತ. ಇವತ್ತು ಇಸ್ರೇಲ್ನಲ್ಲಿ ಮಳೆ ಬರ್ತಾ ಉಂಟು. ಬೆಳಿಗ್ಗೆ ಎದ್ದ ಕೂಡಲೇ ಹುಡುಕಿದ್ದು ಛತ್ರಿ ಎಲ್ಲಿ ಉಂಟು ಅಂತ, ಆದರೆ ಛತ್ರಿ ಸಿಕ್ಕಿಲ್ಲ. ಮತ್ತು ಬಟ್ಟೆ ಎಲ್ಲ ಇವತ್ತಿನಿಂದ ಬೇರೆ ಬದಲಾವಣೆ ಮಾಡಬೇಕಾಗ್ತದೆ, ಕೋಲ್ಡು ಇರೋದರಿಂದ. ಖಾಲಿ ಮಳೆ ಮಾತ್ರ ಅಲ್ಲ, ಮಳೆಯ ಜೊತೆಯಲ್ಲಿ ಕೋಲ್ಡು ಸಹ ಇರ್ತದೆ. ಸೊ ಅದೇ ಇಸ್ರೇಲ್ನಲ್ಲಿ ಮೊನ್ನೆ ಸಂಡೇ ಮಳೆ ಅಂತ ಇತ್ತು ಟೆಲೆವಿಯಲ್ಲಿ. ಯಾಕಂದರೆ ಜೆರುಸಲೆಂನಲ್ಲಿ ಮೊನ್ನೆ ಶನಿವಾರ ಮಳೆ ಬಂದಿದೆ. ರೀತಿ ಮೋಡ ಕವಿದಿದೆ. ನಿನ್ನೆ ಮಳೆ ಅಂತ ಹೇಳ್ತಿದ್ರು ಇಸ್ರೇಲ್ನಲ್ಲಿ. ಸೊ ವೆದರ್ನಲ್ಲಿ ನಿನ್ನೆ ಮಳೆ ಅಂತ ತೋರಿಸ್ತಿತ್ತು, ಆದರೆ ನಿನ್ನೆ ಮಳೆ ಬಂದಿಲ್ಲ. ಸೊ ಫೈನಲಿ ಇವತ್ತು ಬೆಳಿಗ್ಗೆ ಮಳೆ ಪ್ರಾರಂಭ ಆಗಿದೆ. ಸೊ ಸ್ವಲ್ಪ ಮಳೆ ಬಂದ ಕೂಡಲೇ ಚಳಿ ಸ್ಟಾರ್ಟ್ ಆಗ್ತದೆ. ನೋಡಿ, ಮತ್ತೆ ಇನ್ನೂ ಜೋರು ಮಳೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಛತ್ರಿ ಇಲ್ಲ. ಆದರೆ ಇಸ್ರೇಲಲ್ಲಿ ಈ ಮಳೆಗೆ ಡೇಂಜರಸ್ ನೋಡಿ. ಎಲ್ಲ ಇದೊಂದು ಎರಡನೇ ಮಳೆ. ಮೊನ್ನೊಮ್ಮೆ ಮಳೆ ಬಂದಿತ್ತು ನೋಡಿ, ಎಲ್ಲ ಆಯಿಲಿ ನೋಡಿ. ಇದೆಲ್ಲ ಆಯಿಲಿ, ರೋಡಲ್ಲಿರುವಂಥ ಎಲ್ಲ ಆಯಿಲ್ಗಳು, ಎಣ್ಣೆ ಈ ರೀತಿ ಮಾರ್ಗದಲ್ಲಿ ತೆಳ್ಳಾಡಿಕೊಂಡು ಹೋಗ್ತದೆ. ಇದು ತುಂಬ ಡೇಂಜರಸ್. ಯಾಕಂದರೆ ಈ ಟೂ ವೀಲರ್ಸ್ ಮತ್ತು ಬೈಸಿಕಲ್ ಹೋಗುವವರಿಗೆ ತುಂಬ ಡೇಂಜರಸ್ ಈ ಮಳೆ. ಯಾಕಂದರೆ ಈ ರೀತಿ ಆಯಿಲ್ ಎಲ್ಲ ರೋಡುಗಳಲ್ಲಿ ಹರಡಿರುವುದರಿಂದ ಸೊ ಬ್ರೇಕ್ ಹೊಡೆಯುವಂಥ ಸಂದರ್ಭದಲ್ಲಿ ಅಥವಾ ಸ್ಪೀಡಾಗಿ ಹೋಗುವಂಥ ಸಂದರ್ಭದಲ್ಲಿ ಬ್ರೇಕ್ ಹಿಡಿದರೆ ಕೆಳಗೆ ಬೀಳುವಂಥ ಚಾನ್ಸಸ್ಸು ತುಂಬ ಇರ್ತದೆ. ಸೊ ಹಾಗಾಗಿ ಯಾರೆಲ್ಲ ಬೈಸಿಕಲ್ ಮತ್ತು ಟೂ ವೀಲರ್ಸಲ್ಲಿ ಹೋಗ್ತೀರಾ, ಇವತ್ತು ಸ್ವಲ್ಪ ಬೆಳಿಗ್ಗೆ ಜಾಗೃತೆಯಿಂದ ಹೋಗಿ. ಯಾಕಂದರೆ ಸೈಕಲಿಂದ ಬಿದ್ದರೆ ಗೊತ್ತುಂಟು, ತುಂಬ ಜನ ಸೈಕಲಿಂದ ಬಿದ್ದು, ಇಸ್ರೇಲ್ನಲ್ಲಿ ಬೈಸಿಕಲಿಂದ ಬಿದ್ದು ತುಂಬ ಜನ ಕೈ ಕಾಲು ಮುರ್ಕೊಂಡಿದ್ದಾರೆ ಇಸ್ರೇಲಲ್ಲಿ. ಸೊ ಹಾಗಾಗಿ ಬಿ ಕೇರ್ಫುಲ್. ಇಸ್ರೇಲ್ನಲ್ಲಿರುವವರು, ಬೈಸಿಕಲ್ನಲ್ಲಿ ಹೋಗುವವರು ಸ್ವಲ್ಪ ಜಾಗೃತರಾಗಿ ಈ ರೀತಿ. ಯಾಕಂದರೆ ನಡ್ಕೊಂಡು ಹೋಗುವಾಗ ಸಹ ಅಷ್ಟೇ ನೋಡಿ, ಎಲ್ಲ ಆಯಿಲಿ ಇರೋದರಿಂದ ಜಾರ್ತದೆ. ಇನ್ನಷ್ಟು ಮಳೆ ಬರುವಂತಹ ಸಾಧ್ಯತೆಗಳಿದೆ ನೋಡಿ. ಕೆಲವರು ಕೊಡೆ ತಂದಿದ್ದಾರೆ, ಕೆಲವರು ಕೊಡೆ ತಂದಿಲ್ಲ, ಕೆಲವರು ಕೊಡೆ ಇಟ್ಕೊಂಡು ಬಂದಿದ್ದಾರೆ.